ಮಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳೂರಿನ ವಿಕಾಸ್ ಪದವಿ ಪೂರ್ವ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಮಂಗಳೂರಿನ ಮೇರಿ ಹಿಲ್ ಸಮೀಪದಲ್ಲಿರುವ ವಿಕಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಕಾಲೇಜಿನ ನಿಯಮಗಳ ಕುರಿತು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಇನ್ನು ಸಭಾ ಕಾರ್ಯಕ್ರಮವನ್ನು ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಎಂಎಸ್ ಮೂಡಿತಾಯ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾವೆಲ್ಲ ಸ್ಪರ್ಧಾತ್ಮಕ ಯುಗದಲ್ಲಿ ಜೀವನವನ್ನ ಸಾಗಿಸುತ್ತಿದ್ದೇವೆ. ಒಳ್ಳೆಯ ಗುಣಗಳನ್ನ ಮೈಗೂಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕೆಂದರು. But now the elephant is chasing the eagle and also the dragon. India is going to be one of the powerful countries in the whole world, and you youngsters are going to be beneficiaries of that. As I address you in the orientation program, I wish to address the students, only the students, because there are many things your parents would like to tell you today, and all of them, generally whatever your parents tell, you discount it and you are not willing to listen to that. And therefore, as a representative of your parents or grandparents, some of them who come here, I will tell you something. Look here, you are living in the global village. The world's population has crossed more than 750 crores. ಬಳಿಕ ವಿಕಾಸ್ ಶಿಕ್ಷಣ ಸಂಸ್ಥೆ ಚೇರ್ಮನ್ ಕೃಷ್ಣ ಜೆ ಪಾಲೆಮಾರ್ ಮಾತನಾಡಿ, ನಮ್ಮ ಶಿಕ್ಷಣ ಸಂಸ್ಥೆಗೆ ಮಕ್ಕಳನ್ನ ಸೇರಿಸಿಕೊಳ್ಳುವ ಮೂಲಕ ನಮಗೆ ಜವಾಬ್ದಾರಿಯನ್ನ ನೀಡಿದ್ದೀರಿ. ನಿಮ್ಮ ಮಕ್ಕಳನ್ನ ಮನೆಯ ಮಕ್ಕಳಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ವಿದ್ಯಾರ್ಥಿಗಳನ್ನ ಮುತುವರ್ಜಿಯಿಂದ ನೋಡಿಕೊಳ್ಳುವ ಸಂಸ್ಥೆ ಎಂದರೆ ಅದು ವಿಕಾಸ್ ಶಿಕ್ಷಣ ಸಂಸ್ಥೆಯಾಗಿದೆ ಎಂದು ಹೇಳಿದರು. ಅವರೊಂದನ್ನು ನಮ್ಮ ಕೈ ಕೊಡ್ತಾ ಇದ್ದೀರಿ, ಒಪ್ಪಿಸ್ತಾ ಇದ್ದೀರಿ. ನೀವು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ಮಕ್ಕಳನ್ನ ಇವತ್ತು ನಾವು ಕೊಟ್ಟಿದ್ರಿ, ನಮಗೆ ಒಪ್ಪಿಸಿ ಹೋಗಿದ್ರಿ. 2 ವರ್ಷಗಳ ಕಾಲ ನಮ್ಮ ಜವಾಬ್ದಾರಿ. ನಿಮ್ಮ ಮಕ್ಕಳನ್ನ ನಮ್ಮ ಮನೆಯ ಮಕ್ಕಳಂತೆ ನಾವು ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮ ಕಾಲೇಜ್ ನನಗೆ ಸೇರಿ ಎಲ್ಲ ಅಧ್ಯಾಪಕರಿಗೆ ಸಂಬಂಧಪಟ್ಟವಾಗಿದೆ. ನೀವು ಯಾವ ಭಯ ಬೇಡ ನಿಮಗೆ, ಯಾಕಂದ್ರೆ ನಮ್ಮ ಮಕ್ಕಳನ್ನು ಬಿಟ್ಟು ಹೋಗ್ತೇವೆ. ಮಂಗಳೂರಿನಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳು ಆಗ್ತದೆ. ಮಂಗಳೂರಿನಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಎಜುಕೇಶನ್ ಅಂತ ಹೇಳಿದ್ರೆ ಒಂದು ಕೀರ್ತಿ ಬಂದಿದೆ ಕರಾವಳಿ. ಅದು ಸಣ್ಣ ಪುಟ್ಟ ತಪ್ಪುಗಳು ಏನಾದ್ರು ಪಾತ್ರಿಕೆ ನೋಡಿ ನಮ್ಮ ಮಕ್ಕಳು ಇರ್ತದೆ ನಮ್ದೇನು ಅಂತ ತಿಳ್ಕೊಳ್ಳೋದು. ನಿಮಗೆ ಇಷ್ಟ ಹೇಳ್ತಾರೆ, ಯಾವುದೇ ಕಾಲೇಜುಗಳಿರಲಿ, ಇವತ್ತು 100 ಕಾಲೇಜುಗಳು, ಸಾವಿರಾರು ವಿದ್ಯಾಸಂಸ್ಥೆಗಳಿದೆ. ಇನ್ನು ಕೆ ಪಾಂಡ್ಯರಾಜ ಬಳ್ಳಾಲ್ ಶಿಕ್ಷಣ ಸಂಸ್ಥೆ ಟ್ರಸ್ಟಿ ಹಾಗೂ ಎಂಡಿ ಡಾಕ್ಟರ್ ಪ್ರಿಯಾ ಬಳ್ಳಾಲ್ ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಸಮಾರಂಭದಲ್ಲಿ ಡಾಕ್ಟರ್ ಶ್ರೀಪತಿ ರಾವ್, ಪಾರ್ಥಸಾರಥಿ, ಡಾಕ್ಟರ್ ಅನಂತಪ್ರಭು, ಪ್ರೊಫೆಸರ್ ಟಿ ರಾಜಾರಾಮ್ ಇನ್ನಿತರರು ಹಾಜರಿದ್ದರು. ಇನ್ನು 2017-18ನೇ ಸಾಲಿನಲ್ಲಿ ಅಧಿಕ ಅಂಕ ಗಳಿಸಿದ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.